ಉಡುಪಿ ಜಿಲ್ಲೆಗೆ ಸಂಪೂರ್ಣ ಸರ್ಕಾರಿ ಮೆಡಿಕಲ್ ಕಾಲೇಜು ಮಂಜೂರು ಮಾಡಬೇಕು ಅಂತ ಆಗ್ರಹಿಸಿ ಕರಾವಳಿ ಯೂತ್ ಕ್ಲಬ್ ಮತ್ತು ಖ್ಯಾತ ಮನೋವೈದ್ಯ ಡಾಕ್ಟರ್ ಪಿ.ವಿ. ಭಂಡಾರಿ ನೇತೃತ್ವದಲ್ಲಿ ಮಲ್ಪೆಯಿಂದ ಜಿಲ್ಲಾಧಿಕಾರಿ ಕಚೇರಿ ಮಣಿಪಾಲದವರೆಗೆ ಮೌನ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಡಾಕ್ಟರ್ ಪಿ.ವಿ. ಭಂಡಾರಿ, ಇವತ್ತು ಮೂರ್ಖರ ದಿನಾಚರಣೆ, ನಾವೆಲ್ಲರೂ ಮೂರ್ಖರು. ಉಡುಪಿ ಜಿಲ್ಲೆಯಾಗಿ 22 ವರ್ಷ ಕಳೆದರೂ ಕೂಡ ನಮ್ಮ ರಾಜಕಾರಣಿಗಳು ನಮ್ಮನ್ನ ಮೂರ್ಖರನ್ನಾಗಿ ಮಾಡುತ್ತಲೇ ಬಂದಿದ್ದಾರೆ. ಇಡೀ ರಾಜ್ಯದಲ್ಲಿ ಡಾಕ್ಟರ್ ವಿ.ಎಸ್. ಆಚಾರ್ಯರವರು 12 ವೈದ್ಯಕೀಯ ಕಾಲೇಜನ್ನ ಮಂಜೂರು ಮಾಡಿಸಿದ್ರು. ಆದರೆ ಅವರದೇ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಇನ್ನೂ ಕೂಡ ಮಂಜೂರಾಗಿಲ್ಲ. ಪಿಪಿಪಿ ಮಾದರಿಯಲ್ಲಿ ವೈದ್ಯಕೀಯ ಕಾಲೇಜನ್ನ ಪ್ರಾರಂಭಿಸುವ ಸೂಚನೆಯನ್ನ ಶಾಸಕರು ನೀಡಿದ್ದಾರೆ. ಹೀಗಾದ್ರೆ ಇನ್ನು ಮುಂದೆ ಸರ್ಕಾರವನ್ನ ಕೂಡ ಪಿಪಿಪಿ ಮಾದರಿಯಲ್ಲಿ ನಡೆಸೋಣ. ಪಿಪಿಪಿ ಮಾದರಿಯಲ್ಲಿ ವೈದ್ಯಕೀಯ ಕಾಲೇಜನ್ನ ಮಾಡಿ 10 ವರ್ಷದ ನಂತರ ಮತ್ತೊಮ್ಮೆ ಪತ್ರಿಕಾಗೋಷ್ಠಿ ನಡೆಸಿ ನಾವು ಸರ್ಕಾರದ ವಶಕ್ಕೆ ಆಸ್ಪತ್ರೆಯನ್ನ ಪಡೆದುಕೊಂಡಿದ್ದೇವೆ ಅಂತ ಘೋಷಣೆ ಮಾಡುವ ಕಾಲ ಬರುತ್ತೆ. ಖಾಸಗಿಯವರಿಗೆ ವೈದ್ಯಕೀಯ ಕಾಲೇಜು ನೀಡಿದ್ರೆ ಅವರು ಕೇವಲ ವ್ಯವಹಾರವನ್ನ ಮಾತ್ರ ಮಾಡ್ತಾರೆ ಅಂತ ಹೇಳ್ತಾರೆ. ಲಕ್ಷ 15 ಲಕ್ಷ ತನಕ KMC ಕಟ್ಟಬೇಕು ಯಾರಾದ್ರೂ. ಈಗ ಅದು ಕೂಡ ನಿಮ್ಮ ಯಾವುದು ನೀಟ್ ಎಕ್ಸಾಮ್ ಅಲ್ಲಿ ಗವರ್ಮೆಂಟ್ ಸೀಟ್ ಸಿಕ್ಕಿದ್ರು ಕೂಡ ಅಷ್ಟು ಕಟ್ಟಲೇಬೇಕಾಗ್ತದೆ. ರ್ಯಾಂಕ್ ಬಂದು ಎಂದಲ್ಲ, ಇವತ್ತು ಒಂದಿನಕ್ಕಲ್ಲ, ಇನ್ನು ಮುಂದೆ ಕೂಡ ನಾವು ಇದನ್ನು ಕಂಟಿನ್ಯೂ ಮಾಡ್ತೇವೆ. ನಮಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಅನೌನ್ಸ್ ಆಗೋ ತನಕ ಇನ್ನು ನೆಕ್ಸ್ಟ್ ಇದ್ರ ಪ್ರಕಾರ ನೆಕ್ಸ್ಟ್ ಮಂತ್ ಇದರ ಒಂದೊಂದು ತಿಂಗಳ ಪ್ರಕಾರ ಒಂದೊಂದು ತಾಲೂಕು ಅಥವಾ ವಿಧಾನಸಭಾ ಕ್ಷೇತ್ರ ಅವರಿಗೆ ಶಾಸಕರಿಗೆ ಅಲ್ಲೇ ಹೋಗಿ ನಾವು ಮನವಿ ಕೊಟ್ಟು ಪ್ರತಿಯೊಬ್ಬರು MP MLA ಯಾರೆಲ್ಲ ಇದ್ದಾರೆ ಈ ಸಂಬಂಧಪಟ್ಟವ್ರ ಜಿಲ್ಲೆಗೆ ಎಲ್ಲರಿಗೂ ಕೂಡ ಒಂದೊಂದು ಮನವಿ ಕೊಟ್ಟು ನಮಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕಂತ ಆಗ್ರಹ ಮಾಡ್ತೇವೆ.